1981 ಮುನಿರಾಬಾದ್ನ ಕಲ್ಲು ಬಂಡೆಗಳ ಮೇಲೆ ಅಪ್ಪಳಿಸುತ್ತಿದ್ದ ತುಂಗಭದ್ರಾ ನದಿಯ ಅಬ್ಬರ ಆ ದಿನ ಯಾಕೋ ಸಾಮಾನ್ಯವಾಗಿ ಇರಲಿಲ್ಲ. ಮಲೆನಾಡಿನಲ್ಲಿ ಸುರಿದ ಭಾರೀ ಮಳೆಗೆ ನದಿ ಮೈದುಂಬಿ ರಕ್ತವರ್ಣದ ಕೇಸರಿ ಮಿಶ್ರಿತ ನೀರು ಆನೆಯ ಗಾತ್ರದ ಅಲೆಗಳನ್ನು ಎಬ್ಬಿಸುತ್ತಾ ಮುನ್ನುಗ್ಗುತ್ತಿತ್ತು. ದೇವಿಯ ಜಾತ್ರೆಗೆ ಬಂದಿದ್ದ ಲಕ್ಷಾಂತರ ಜನರ ಜಯಘೋಷಕ್ಕಿಂತ ಆ ನದಿಯ ಭೀಕರ ಗರ್ಜನೆ ಕಿಲೋಮೀಟರ್ಗಳವರೆಗೂ ಕೇಳುತ್ತಿತ್ತು. ಕೇಳಿದವರಿಗೆ ಎದೆ ಕೂಡ ನಡುಗುತ್ತಿತ್ತು. ಆ ರೀತಿ ಆ ನದಿಯ ಆವಭಾವ ಅಂದು ಕಾಣುತ್ತಿತ್ತು. ಆ ಜನಸಾಗರದ ನೂಕುನುಗ್ಗಿನಲ್ಲಿ ತಂದೆಯ ಗಟ್ಟೆಯಾದ ಬೆರಳುಗಳನ್ನು ಹಿಡಿದಿದ್ದ 8 ವರ್ಷದ ಶಂಕರ ಆ ಗದ್ದಲಲ್ಲಿ ತಂದೆ ಹಿಡಿದಿದ್ದ ಕೈಗಳು ಬಿಟ್ಟು ಹೋಗಿದ್ದವು. ಕ್ಷಣಾರ್ಧದಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳನ್ನುಟ್ಟಿದ್ದ ಜನರ ಸಮೂಹ ಅವನನ್ನ ತನ್ನವರಿದ್ದ ದಿಕ್ಕಿನಿಂದ ವಿರುದ್ಧ ದಿಕ್ಕಿಗೆ ದೂಡಿತ್ತು. ಆ 8 ವರ್ಷದ ಮಗು ಅಪ್ಪ ಅಪ್ಪ ಅಂತ ಕಿರುಚಿದರೂ ಕೂಡ ಯಾರೂ ಕೂಡ ಅವನ ಧ್ವನಿ ಕೇಳಲು ಸಾಧ್ಯವಾಗುತ್ತಿರಲಿಲ್ಲ. ಯಾಕಂದ್ರೆ ಅಕ್ಕಪಕ್ಕ ಡೊಳ್ಳು ಕುಣಿತದ ಸದ್ದು, ಜನರ ಗದ್ದಲ. ಹೀಗಾಗಿ ಅಪ್ಪನನ್ನ ಕಳೆದುಕೊಂಡ ಶಂಕರ ದಿಗ್ಭ್ರಾಂತನಾಗಿದ್ದ. ಜೊತೆಗೆ ತಂದೆ ತಾಯಿಗಳು ಕೂಡ ಶಂಕರನನ್ನ ಹುಡುಕಲು ಪ್ರಾರಂಭ ಮಾಡಿದ್ದರು. ಬಾಲಕ ಶಂಕರ ಗಾಬರಿಯಲ್ಲಿ ಓಡತೊಡಗಿದ್ದ. ಆದರೆ ಅವನು ಹೋಗುತ್ತಿದ್ದು ಗುಡಿಯ ಕಡೆಯಲ್ಲ, ಬದಲಿಗೆ ಸಾವಿರಂತೆ ಕಾದುಕೊಳ್ತಿದ್ದ ತುಂಗಭದ್ರಾ ನದಿಯ ಹಳೆಯ ಕಲ್ಲಿನ ಸೇತುವೆಯತ್ತ. ಆ ಸೇತುವೆಯ ಪಕ್ಕದಲ್ಲಿ ಯಾವುದೇ ತಡೆಗೋಡೆಗಳಿರಲಿಲ್ಲ. ತೇವಾಂಶಗಳಿಂದ ಕೂಡಿದ ಕಲ್ಲುಗಳ ಮೇಲೆ ಕಾಲಿಡುತ್ತಿದ್ದಂತೆ ಅವನಿಗೆ ಅರಿವಿಲ್ಲದೆ ನದಿಯ ಅಂಚೆಗೆ ಬಂದು ಅವನು ನಿಂತಿದ್ದ. ಸೇತುವೆ ಕೆಳಗೆ ನದಿ ಹೇಗಿತ್ತೆಂದ್ರೆ ಅದು ಕೇವಲ ಹರಿಯುವ ನೀರಾಗಿರಲಿಲ್ಲ. ಅದು ನೂರಾರು ಸುಳಿಗಳನ್ನ ಹೊಂದಿದ ಒಂದು ರಾಕ್ಷಸ ರೂಪದಂತೆ ಕಾಣುತ್ತಿತ್ತು. ನೀರು ಕಲ್ಲಿನ ಕಂಬಗಳಿಗೆ ಅಪ್ಪಳಿಸಿದಾಗ ಏಳುತ್ತಿದ್ದ ನೊರೆ ಶಂಕರನ ಮುಖಕ್ಕೆ ಸಿಡಿಯುತ್ತಿತ್ತು. ಗಾಳಿಯ ವೇಗಕ್ಕೆ ಅವನ ಪುಟ್ಟ ದೇಹಕ್ಕೆ ನದಿ ಸೆಳೆಯುತ್ತಿದ್ದಂತೆ ಭಾಸವಾಗುತ್ತಿತ್ತು. ಹಿಂದೆ ತಿರುಗಿ ನೋಡಿದರೆ ಸಾವಿರಾರು ಜನರಿದ್ದರು. ಆ ಕ್ಷಣದಲ್ಲಿ ಶಂಕರ ಸಂಪೂರ್ಣ ಏಕಾಂಗಿಯಾಗಿದ್ದ. ಮೃತ್ಯುವಿನಂತಿದ್ದ ಆ ಕೆಂಪು ನೀರಿನ ಅಲೆಗಳು ಅವನ ಕಾಲು ಕೆಳಗೆ ಭೂಮಿಯನ್ನ ನುಂಗಲು ಹೊಂಚು ಹಾಕಿದ್ದವು. ಆ ಕ್ಷಣ ಭಯ ಅವನ ಗಂಟಲನ್ನ ಬಿಗಿದು ಹಿಡಿದಿತ್ತು. ಬಾಯಿಯಿಂದ ಕೂಗು ಕೂಡ ಹೊರಗಡೆ ಬರದಷ್ಟು ಅವನು ದಿಗ್ಭ್ರಾಂತನಾಗಿದ್ದ. ನೋಡುತ್ತಲೇ ಕಾಲು ಜಾರಿದ ಶಂಕರ್ ನೇರವಾಗಿ ನದಿಯ ಭೀಕರ ಸುಳಿಗೆ ಬಿದ್ದೇ ಬಿಟ್ಟಿದ್ದ. ಅಷ್ಟು ವೇಗವಾಗಿ ಹರಿಯುವ ನದಿಯಲ್ಲಿ ಮನುಷ್ಯರು ಯಾರೂ ಇಳಿಯುವ ಧೈರ್ಯ ಮಾಡುವಂತಿರಲಿಲ್ಲ. ಜನರು ಹವ್ವಾರಿದ್ದರು. ಶಂಕರನ ತಂದೆ ಮಗನ ಹೆಸರನ್ನ ಕೂಗುತ್ತಾ ಅಸಹಾಯಕರಾಗಿ ಕೊನೆಗೆ ನದಿಯ ದಡಕ್ಕೆ ಓಡಿ ಬಂದಿದ್ದರು. ಶಂಕರ ನೀರಿನಲ್ಲಿ ಮುಳುಗುತ್ತಾ ಸಾವು ಬದುಕಿನ ನಡುವೆ ಹೋರಾಟ ನಡೆಯುತ್ತಿದ್ದಾಗ ಸೇತುವೆ ಮೇಲಿದ್ದ ಜನರಿಗೆ ಒಂದು ಅದ್ಭುತ ದೃಶ್ಯ ಕಂಡಿತ್ತು. ನದಿಯ ಪ್ರಕ್ಷುಬ್ಧ ಅಲೆಗಳ ನಡುವೆ ಇದ್ದಕ್ಕಿದ್ದಂತೆ ದೇವಿಯ ಆಕಾರವನ್ನ ಹೋಲುವ ಒಂದು ದಿವ್ಯ ಅತೀಂದ್ರಿಯ ವಸ್ತು ಕಾಣಿಸಿಕೊಂಡಿತ್ತು. ಅದು ಮನುಷ್ಯ ರೂಪವೋ ಅಥವಾ ದೇವಿಯ ವಿಗ್ರಹ ಅಂತ ಯಾರಿಗೂ ಕೂಡ ತಿಳಿಯದಷ್ಟು ತೇಜಸ್ಸಿನಿಂದ ಅದು ಕಂಗೊಳಿಸುತ್ತಿತ್ತು. ಆ ದಿವ್ಯ ವಸ್ತುವಿನ ಕೈಯಲ್ಲಿದ್ದ ಒಂದು ಉದ್ದನೆಯ ಅಂಕುಶದಂತಹ ಲೋಹದ ಕವಲವು ನೀರಿನ ಅಲೆಗಳ ನಡುವೆ ಮಿಂಚಿತ್ತು. ಆ ಕವಲು ನಿಖರವಾಗಿ ಹೋಗಿ ಶಂಕರನ ಅಂಗಿಯನ್ನ ಹಿಡಿದು ಅವನನ್ನ ಮುಳುಗದಂತೆ ಮೇಲಕ್ಕೆತ್ತಿ ಹಿಡಿದಿತ್ತು. ನೋಡುತ್ತಿದ್ದಂತೆ ಆ ದಿವ್ಯ ಆಕೃತಿಯು ಮಗುವನ್ನ ರಭಸವಾಗಿ ಹರಿಯುವ ನೀರಿನಿಂದ ರಕ್ಷಿಸಿ ಸುರಕ್ಷಿತವಾದಂತಹ ದಡಕ್ಕೆ ತಂದು ಬಿಟ್ಟಿತ್ತು. ಆ ದಿವ್ಯ ಆಕೃತಿಯ ನೀರಿನ ಅಲೆಗಳಂತೆ ಮಾಯವಾಗಿತ್ತು. ಅಲ್ಲಿದ್ದ ಕೆಲವು ಭಕ್ತರು ಹಾಗೂ ಜನರು ಹಗ್ಗದ ಸಹಾಯದಿಂದ ಶಂಕರನನ್ನ ಮೇಲಕ್ಕೆತ್ತಿದ್ದರು. ಶಂಕರನ ಪ್ರಜ್ಞೆ ಬಂದ ಮೇಲೆ ಹೇಳಿದ್ದು ಒಂದೇ ಮಾತು: ನೀರಿನೊಳಗೆ ಯಾರೋ ಒಬ್ಬರು ದೊಡ್ಡ ಕೈಯಿಂದ ನನ್ನನ್ನ ಹಿಡಿದು ಮೇಲಕ್ಕೆ ತಂದರು ಅಂತ. ಈ ವಿಷಯ ಆ ಪುಟ್ಟ ಹುಡುಗನ ಬಾಯಿಯಿಂದ ಕೇಳಿದಾಗ ಜನರು ದಂಗಾಗಿ ಹೋಗಿದ್ದರು. ಹೌದು, 1980ರ ದಶಕದ ಕರಾಳ ನೀರಿನಲ್ಲಿ ಶಂಕರನನ್ನ ಕಾಪಾಡಿದ್ದು ಸಾಕ್ಷಾತ್ ಆ ತಾಯಿ ಹುಲಿಗೆಮ್ಮ ದೇವಿ ಶಕ್ತಿ ಅಂತ ಇಂದಿಗೂ ಕೂಡ ಆ ಭಾಗದ ಜನರು ನಂಬುತ್ತಾರೆ. ಹೌದು ಸ್ನೇಹಿತರೆ, ಆ ದೇವಿಯ ಪವಾಡವೇ ಹಾಗೆ, ಆ ದೇವಿಯ ಚಮತ್ಕಾರವೇ ಹಾಗೆ, ಆ ಹುಲಿಗೆಮ್ಮ ದೇವಿಯ ಸನ್ನಿಧಿಯೇ ಹಾಗೆ. ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ತಾಲೂಕಿನ ಶ್ರೀ ಹುಲಿಗೆಮ್ಮ ದೇವಸ್ಥಾನ ರಾಜ್ಯದ ಪ್ರಮುಖ ಶಕ್ತಿ ದೇವತೆಯ ಕ್ಷೇತ್ರವಾಗಿದೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡುಗಳಿಂದ ಸಾವಿರಾರು ಸಂಖ್ಯೆಯ ಭಕ್ತರು ಇಲ್ಲಿಗೆ ಬರುತ್ತಾರೆ. ಅಲ್ಲದೆ ದೇಶ ವಿದೇಶಗಳಿಂದಲೂ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಅದರಲ್ಲೂ ಮಹಾನವಮಿ, ಗೌರಿ ಹುಣ್ಣಿಮೆ, ಸೀಗೆ ಹುಣ್ಣಿಮೆ, ಭರತ ಹುಣ್ಣಿಮೆ, ಆಗಿ ಹುಣ್ಣಿಮೆಯಂತಹ ಹಲವಾರು ಪುಣ್ಯ ದಿನಗಳಂದು ಅಸಂಖ್ಯಾತ ಜನರು ಇಲ್ಲಿಗೆ ಧಾವಿಸಿ ಬರುತ್ತಾರೆ. ಪ್ರತಿ ವರ್ಷ ಆಗಿ ಹುಣ್ಣಿಮೆಯ ನಂತರ 9 ದಿನಗಳ ಕಾಲ ಇಲ್ಲಿ ಅತಿ ದೊಡ್ಡ ಜಾತ್ರೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ಪಾಯಸ ತೆಗೆದು ದೇವಿಗೆ ನೈವೇದ್ಯ ಅರ್ಪಿಸುವುದು ಇಲ್ಲಿನ ವಿಶೇಷತೆಯಾಗಿದೆ. ಇದನ್ನು ನೋಡಲೆಂದೇ ಜನರು ಇಲ್ಲಿ ಸಾಗರೋಪವಾಗಿ ಸೇರುತ್ತಾರೆ. ಜಾತ್ರೆಗೆ ಬಂದ ಸಂದರ್ಭದಲ್ಲಿ ದೇವಸ್ಥಾನದ ಬಯಲಿನಲ್ಲಿ ಅಡುಗೆ ಮಾಡಿ ಅಮ್ಮನಿಗೆ ನೈವೇದ್ಯ ಅರ್ಪಿಸುವುದು ಇಲ್ಲಿನ ವಾಡಿಕೆಯಾಗಿದೆ.
ಹುಲಿಗೆಯನ್ನ ಹಿಂದೆ ವ್ಯಾಘ್ರಪುರಿ ಎಂದು ಕೂಡ ಕರೆಯಲಾಗುತ್ತಿತ್ತು. ಆದ್ರಿಂದ ಇದನ್ನ ವ್ಯಾಘ್ರೇಶ್ವರಿ ಹುಲಿಗೆಮ್ಮ ಎಂದು ಕೂಡ ಕರೆಯುತ್ತಾರೆ. ಸುಮಾರು 800 ವರ್ಷಗಳಿಂದ ಇಲ್ಲಿ ದೇವಿಗೆ ಪೂಜೆ ನಡೆಸಲಾಗುತ್ತದೆ ಎಂದು ನಂಬಲಾಗಿದೆ. ತುಂಗಭದ್ರಾ ನದಿ ತೀರದಲ್ಲಿ ಹುಲಿಗೆಮ್ಮ ದೇವಿ ಹುಲಿಗಿ ಎಂಬ ಗ್ರಾಮದಲ್ಲಿ ನೆಲೆಸಿದ್ದಾಳೆ. ವಿಜಯದಶಮಿ ಸಂದರ್ಭದಲ್ಲಂತೂ ಇಲ್ಲಿ ವಿಶೇಷ ಪೂಜೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು 9 ದಿನವೂ ನಡೆಯುತ್ತದೆ. ಉಳಿದಂತೆ ಮಂಗಳವಾರ, ಶುಕ್ರವಾರ ಹಾಗೂ ಹುಣ್ಣಿಮೆ ದಿನಗಳಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ದೇವಿಯ ದರ್ಶನಕ್ಕೆ ಬರುತ್ತಾರೆ. ಇದೇ ಕಾರಣ ಹುಲಿಗಿ ಕ್ಷೇತ್ರ ಸುಮಾರು 800 ವರ್ಷಕ್ಕಿಂತಲೂ ಹೆಚ್ಚು ತನ್ನ ಭಕ್ತರನ್ನು ಸೆಳೆಯುತ್ತಿದೆ. ಈ ಕ್ಷೇತ್ರದ ಪೂರ್ವಕ್ಕೆ ತುಂಗಭದ್ರಾ ನದಿ ಹರಿಯುತ್ತದೆ. ನದಿಯ ದಂಡೆಯಲ್ಲಿ ಶ್ರೀ ಸೋಮೇಶ್ವರ ಲಿಂಗವಿದೆ. ಅಲ್ಲಿಯೂ ಕೂಡ ವಿಶೇಷ ಪೂಜೆಗಳು ನಡೆಯುತ್ತದೆ. ಮಹಾಶಿವರಾತ್ರಿಯಂದು ಇಲ್ಲಿ ವಿಶೇಷ ಪೂಜೆ ನಡೆದು ಸಾವಿರಾರು ಜನರು ಇಲ್ಲಿ ಸೇರುತ್ತಾರೆ. ಈ ಕ್ಷೇತ್ರಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ. 100 ವರ್ಷಗಳ ಹಿಂದೆ ಹುಲಿಗಿಯಲ್ಲಿ ನಾಗಜೋಗಿ ಮತ್ತು ಬಸವಜೋಗಿ ಎಂಬ ಸೋದರರಿದ್ದರು. ಅವರು ಸವದತ್ತಿ ಯಲ್ಲಮ್ಮನ ಭಕ್ತರಾಗಿದ್ದರು. ತುಂಗಭದ್ರಾ ನದಿಯಲ್ಲಿ ಹರಿಗೋಲು ಹಾಕುತ್ತಾ ಅವರು ತಮ್ಮ ಜೀವನವನ್ನು ನಡೆಸುತ್ತಿದ್ದರು. ಪ್ರತಿ ಹುಣ್ಣಿಮೆಗೆ ಸವದತ್ತಿಗೆ ಹೋಗಿ ಅಮ್ಮನ ದರ್ಶನ ಪಡೆದು ಆಶೀರ್ವಾದವನ್ನು ಪಡೆದು ಬರುತ್ತಿದ್ದರು. ಹೀಗೆ ಈ ಇಬ್ಬರು ಸೋದರರು ಸವದತ್ತಿಯ ಸಮೀಪದ ಬರುವಷ್ಟರಲ್ಲಿ ಮಳೆ ಪ್ರಾರಂಭವಾಗುತ್ತದೆ. ಸಮಯದಿಂದ ಸಮಯಕ್ಕೆ ಹೆಚ್ಚಾಗುತ್ತಾನೆ ಹೋಗುತ್ತದೆ. ಮಾರನೆಯ ದಿನ ಹುಣ್ಣಿಮೆ ಇತ್ತು. ಈ ಸೋದರರು ಹುಣ್ಣಿಮೆಯ ದಿನ ಅಮ್ಮನ ದರ್ಶನ ಪಡೆಯಲು ಸಾಧ್ಯವಾಗುವುದಿಲ್ಲ. 2 ದಿನ ಸತತ ಮಳೆ ಸುರಿಯುತ್ತದೆ. ಮಳೆ ಗಾಳಿಗೆ ಸಿಕ್ಕಿ ತತ್ತರಿಸಿ ಹೋಗುತ್ತಾರೆ. ಆದರೂ ದೇವಿಯ ಸ್ಮರಣೆ ಮಾಡುತ್ತಲೇ ಅವರು ಅಲ್ಲಿಯೇ ಕುಳಿತು ಬಿಡುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ಯಲ್ಲಮ್ಮ ಅಲ್ಲಿಯೇ ಪ್ರತ್ಯಕ್ಷಳಾಗಿ, ಮಕ್ಕಳೇ, ನೀವು ಇನ್ನು ಮುಂದೆ ನನ್ನ ದರ್ಶನಕ್ಕಾಗಿ ಸವದತ್ತಿ ಗುಡ್ಡಕ್ಕೆ ಬರುವುದು ಬೇಡ, ನಾನೇ ನಿಮ್ಮ ಊರಿಗೆ ಬಂದು ನೆಲೆಸುತ್ತೇನೆ ಎಂದು ಅಭಯ ಆಶೀರ್ವಾದ ನೀಡುತ್ತಾಳೆ. ದೇವಿಯ ದರ್ಶನ ಪಡೆದ ಇಬ್ಬರು ಸೋದರರು ವಾಪಸ್ಸು ಹುಲಿಗಿಗೆ ಬರುತ್ತಾರೆ. ತದನಂತರ ತುಂಗಭದ್ರಾ ತೀರದ ವ್ಯಾಘ್ರಪುರಕ್ಕೆ ಹುಲಿಗೆಮ್ಮ ದೇವಿ ಅಲ್ಲಿ ಬಂದು ನೆಲೆಸುತ್ತಾಳೆ. ಇದೇ ರೀತಿ ತಾಯಿ ಯಲ್ಲಮ್ಮ ಹುಲಿಗೆಮ್ಮ ರೂಪದಲ್ಲಿ ಇಲ್ಲಿ ಹುಲಿಗಿ ಎಂಬ ಕ್ಷೇತ್ರದಲ್ಲಿ ನೆಲೆಸಿದ್ದಾಳೆ. ಇದೇ ಕಾರಣ ಇಲ್ಲಿ ಭವ್ಯವಾದ ದೇವಸ್ಥಾನವನ್ನು ಕಾಲಕಾಲಕ್ಕೆ ಕಟ್ಟಲಾಗಿತ್ತು. ಹುಲಿಗೆಮ್ಮನ ದೇವಸ್ಥಾನ ಎದುರಿಗೆ ಮಾತಂಗ ದೇವಸ್ಥಾನ ಇದೆ. ಬಲಕ್ಕೆ ಪರಶುರಾಮನ ಗುಡಿ ಇದೆ. ನದಿ ದಡದಲ್ಲಿ ಸೋಮೇಶ್ವರ, ಪಾರ್ವತಿ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ, ಗಣಪತಿ ಹಾಗೂ ನವಗ್ರಹಗಳ ದೇವಸ್ಥಾನಗಳು ಕೂಡ ಇವೆ. ದೇವಸ್ಥಾನದಲ್ಲಿ ಇರುವ ಕೆತ್ತನೆಯ ಪ್ರಕಾರ ಈ ದೇವಸ್ಥಾನವನ್ನು ಚತುರ್ವೇದಿ ಭಟ್ಟರಿಗೆ ಚಾಲುಕ್ಯ ರಾಜನಾದ 4ನೇ ವಿಕ್ರಮಾದಿತ್ಯ ಉಡುಗೊರೆಯಾಗಿ ನೀಡಿದ್ದ ಎಂದು ನಂಬಲಾಗಿದೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.